ಆ ಕಾಡಿನ ಮಧ್ಯೆ ಎರಡು ಕೆರೆಗಳು. ಆ ಎರಡು ಕೆರೆಗಳು ಅಭಿವೃದ್ಧಿ ಕಾಣದೆ ಅವಸಾನದ ಅಂಚಿನಲ್ಲಿದೆ. ಆ ಕೆರೆಗೆ ಇದೀಗ ಒತ್ತುವರಿ ಸಂಕಷ್ಟ. ಎಸ್, ಪಾಳೆಗಾರರ ಆಕ್ರಮಣಕ್ಕೆ ಅಂಜಿ ದೇವಸ್ಥಾನದ ಅರ್ಚಕರೊಬ್ಬರು ದೇವಸ್ಥಾನದ ಅಪಾರ ಸಂಪತ್ತನ್ನ ಕೆರೆಗೆ ಹಾಕಿದ್ದಾರೆ ಎಂಬ ನಂಬಿಕೆಯೇ ಇದೀಗ ಈ ಕೆರೆ ಒತ್ತುವರಿಗೆ ಕಾರಣವಾಗಿದೆ. ಅಷ್ಟಕ್ಕೂ ಆ ಕೆರೆ ಯಾವುದು, ಆ ಊರಾದರೂ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಬೈಂದೂರು ತಾಲೂಕು ಜಡ್ಕಲ್ ಗ್ರಾಮದ ಮುದೂರು ಹಳಕಟ್ಟೆ ಇದೀಗ ಒತ್ತುವರಿ ಎದುರಿಸಿದೆ. ಈ ಕೆರೆಯಲ್ಲಿ ಹೇರಳ ನಿಧಿ ಇದೆ ಎಂಬ ನಂಬಿಕೆಯೇ ಇದೀಗ ಕೆರೆಗೆ ಮುಳುವಾಗ್ತಿದೆ. ಕಾಡು ಪ್ರಾಣಿಗಳು ಕುಡಿಯುವ ನೀರಿನಿಂದ ವಂಚಿತವಾಗುವ ಅಪಾಯ ಎದುರಿಸಬೇಕಾಗಿದೆ. ಪುರಾತನ ಇತಿಹಾಸದ ಕೆರೆ ಕೊತ್ತಲ, ಪಾಚ್ಯ ವಸ್ತು, ದೇವಸ್ಥಾನಗಳು ಸರ್ಕಾರಿ ಸೊತ್ತಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ಓಲೈಕೆ, ರಾಜಕಾರಣಕ್ಕೆ ಈ ಕೆರೆ ಮುಂದಿನ ದಿನಗಳಲ್ಲಿ ಮುಚ್ಚಿ ಹೋದರೂ ಅಚ್ಚರಿಯಿಲ್ಲ. ಹಳಕಟ್ಟೆ ಕೆರೆ ಈಗಾಗಲೇ ಒತ್ತುವರಿಯ ಇಂಚಿಂಚು ಕರಗುತ್ತಿದ್ದು ಅಂಗೈ ಅಗಲಕ್ಕೆ ಇಳಿದಿದೆ. ಹಿಂದಿನವರ ದೂರದೃಷ್ಟಿಯ ಫಲವಾಗಿ ದೇವರ ಅಭಿಷೇಕಕ್ಕೆ, ಪರಿಸರದ ಜನರಿಗೆ ನೀರಿನ ದಾಹ, ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸೆಲೆ ಬರಿದಾದ್ರೆ ಮುಂದಿನ ದುರಂತ ನೆನೆಸಿಕೊಳ್ಳುವುದಕ್ಕೂ ಭಯವಾಗ್ತಿದೆ. ಇಲ್ಲಿ ನಮಗೆ ಈ ಕೆರೆ ನಮ್ಮದು ಬರ್ತದೆ ಅಂತ ಉಪದ್ರ ಕೊಡ್ತಾ ಇದ್ದರು. ಮತ್ತು ಇಲ್ಲಿಂದ ಬ್ರಾಹ್ಮಣರೊಬ್ಬರು ಟಿಪ್ಪು ಆವಾಗ ದಾಳಿ ಮಾಡುವಾಗ ಇಲ್ಲಿ ನಾವು ಇನ್ನು ಉಳಿದರೆ ಆಗೋದಿಲ್ಲ, ನಮ್ಮನ್ನ ಕೊಲ್ತಾನೆ ಒಂದು ಉದ್ದೇಶಕ್ಕೆ ವಿಗ್ರಹ ಮತ್ತು ಚಿನ್ನ ತಗೊಂಡು ಈ ಕೆರೆಗೆ ಹಾರಿದ್ರು ಅಂತ ಹಿಂದಿನವರು ಹೇಳ್ತಾ ಇದ್ದರು. ಮತ್ತು ಇಲ್ಲಿ ಪ್ರತಿಷ್ಠವಾದ ಸ್ಥಳ, ಇಲ್ಲಿ ವಿಗ್ರಹವಿದೆ, 2 ಕೆರೆ ಇದೆ. ಅದು ಪುರಾತನ ಇಲಾಖೆಯವರು ಈ ಕೆರೆಯನ್ನು ಅದನ್ನು ಸಂಶೋಧನೆ ಮಾಡಿ ಕೂಡಲೇ ನಮಗೆ ಸಾರ್ವಜನಿಕರಿಗೆ ಈ ದೇವಸ್ಥಾನಕ್ಕೆ ಒಂದು ಬರುವಲು ಅವಕಾಶ ಮಾಡಿಕೊಡಬೇಕು. ಮತ್ತು ಇಲ್ಲಿ ಮಹಿಳೆಯರು ಬರುವಾಗ ಉಪದ್ರ ಕೊಡುವಂಥ ಶಕ್ತಿಗಳು, ಹೆಚ್ಚಿನ ವ್ಯಕ್ತಿಗಳು ಇದ್ದಾರೆ ಇಲ್ಲಿ, ಖಾಸಗಿ ವ್ಯಕ್ತಿಗಳು. ಒಟ್ಟಾರೆ ಈಗಾಗಲೇ ಮದಗ ಕೆರೆ, ಗೋಮಳ, ಮದಗಳು ಒತ್ತುವರಿಗೆ ನಾಮಾವಶೇಷ ಹೊಂದಿದ್ದು ಇದ್ದ ಬದ್ದ ಕೆರೆ ಕಟ್ಟುಗಳ ಮೇಲೆ ಒತ್ತುವರಿ ಕತ್ತಿ ತೂಗುತ್ತಿರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಹಿಂದೆ ಇತ್ತು ಎನ್ನಲಾದ ಶ್ರೀ ವಿಷ್ಣು ದೇವಸ್ಥಾನ ನಾಮಾವಶೇಷ ಹೊಂದಿದ ಹಾಗೆ ಕೆರೆಯು ನಾಪತ್ತೆಯಾಗುತ್ತಾ ಎನ್ನುವ ಭಯ ಪರಿಸರದ ಜನರ ನಿದ್ದೆಗೆಡಿಸಿದೆ. ಹೌದು, ಹಿಂದೆ ಹಳೆಕಟ್ಟು ಶ್ರೀ ವಿಷ್ಣು ದೇವಸ್ಥಾನ ಇದೆ ಎನ್ನಲಾದ ಸ್ಥಳದಲ್ಲಿ 2 ಕೆರೆ ಇದೆ. ಒಂದು ಕೆರೆ ಮೇಲ್ಗಡೆ ಇದ್ದರೆ ಮತ್ತೊಂದು ಕೆರೆ ಅನತಿ ದೂರದ ತಗ್ಗು ಪ್ರದೇಶದಲ್ಲಿದೆ. 2 ಕೆರೆಗೂ ಕಾಡು ಕಲ್ಲು ಕಟ್ಟಲಾಗಿದ್ದು ಅಂಕಣಿಗಳಿವೆ. ಮೇಲ್ಗಡೆ ಹಾಗೂ ಕೆಳಗಡೆ ಇರುವ ಕೆರೆ ಆಳವೆಷ್ಟು ಎಂದು ಇಂದಿಗೂ ಅಂದಾಜಿಸಲಾಗಿಲ್ಲ. ಮೇಲ್ಗಡೆ ಕೆರೆ ನೀರು ಕಂದು ಬಣ್ಣದಲ್ಲಿದ್ರೆ ಕೆಳಗಡೆ ಕೆರೆ ನೀರು ಶುದ್ಧ ಸ್ಫಟಿಕದಂತಿದೆ. 2 ಕೆರೆಗಳ ನಡುವೆ ಇರುವ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಎಂದು ಹೇಳಲಾಗ್ತಿದ್ದು, ಕಟ್ಟೆ ಇರುವುದರಿಂದ ದೇವಸ್ಥಾನ ಇತ್ತು ಎನ್ನುವುದಕ್ಕೆ ಸಾಕ್ಷಿ ಸಿಗುತ್ತಿದೆ. ಇಷ್ಟೆಲ್ಲ ವೈಚಿತ್ರಗಳ ಒಡಲಿನಲ್ಲಿಟ್ಟುಕೊಂಡ ಕೆರೆ ನೀರು ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಹರಿಯುತ್ತಿಲ್ಲ. ಈ 2 ಕೆರೆಗಳ ತುದಿಯಲ್ಲಿ ಖಾಸಗಿ ವ್ಯಕ್ತಿ ತೋಡಿದ ಕೆರೆಗೂ ನೀರು ಹರಿಯುವುದಿಲ್ಲ. 2 ಕೆರೆಯಲ್ಲಿ ನೀರು ಸಮೃದ್ಧವಾಗಿದ್ರೂ ಖಾಸಗಿ ಕೆರೆಯಲ್ಲಿ ನೀರು ಕೆಳಮಟ್ಟದಲ್ಲಿದ್ದು ಶುದ್ಧವಾಗಿಯೂ ಇಲ್ಲ. ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ನೀರು ಏಕೆ ಹರಿಯೋದಿಲ್ಲ ಎನ್ನುವುದೇ ಸೋಜಿಗ. ತುಂಬಾ ಪುರಾತನವಾದಂತಹ ಒಂದು ದೇವಸ್ಥಾನ ಇದ್ದ ಜಾಗ ಇದು. ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಇದು ದಾಳಿ ಒಳಪಟ್ಟು ಇದು ಶಿಥಿಲಗೊಂಡಿರುವುದು. ಆ ದೇವಸ್ಥಾನವನ್ನು ಪುನರ್ರಚಿಸುವುದು ನಮ್ಮ ಉದ್ದೇಶ. ಅಂದರೆ ಇಲ್ಲಿನ 2 ಕೆರೆಗಳಿದೆ. ಆ 2 ಕೆರೆಗಳಲ್ಲಿ ಒಂದು ಕೆರೆಯಲ್ಲಿ ವಿಶೇಷ ಅಂತ ಹೇಳಿದರೆ ನೀರಿರ್ತದೆ. ಒಂದು ಕೆರೆಯಲ್ಲಿ ಮೇಲ್ಕೆರೆಯಲ್ಲಿ ನೀರಿದ್ದರೂ ಕೆಳಕೆರೆಯಲ್ಲಿ ಆ ನೀರು ಬರುವುದಿಲ್ಲ. ಮತ್ತು ಕಡೆಗೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಾಶವಾದ್ದರಿಂದ ಇದನ್ನು ಜನರು ಈಗ ಅದನ್ನು ಪುನರ್ ನಿರ್ಮಾಣಗೊಳಿಸಬೇಕಂತೇಳಿ ಆಸೆಪಟ್ಟಿದ್ದಾರೆ. ಅದಲ್ಲದೆ ಇದರಲ್ಲಿ ಈ 2 ಕೆರೆಗಳಲ್ಲಿ ತುಂಬ ಚಿನ್ನ, ವೈಡೂರ್ಯ ಅಂಥದ್ದು ಬೆಲೆ ಬಾಳುವಂಥ ವಸ್ತುಗಳಿದೆ. ವಿಗ್ರಹಗಳು 12ನೇ ಶತಮಾನದ ನಾಗನಕಲ್ಲುಗಳು ಈಗ ಪೇಪರ್ನವರು ಬಂದಾಗ ನಿಮಗೆ ಸಿಕ್ಕಿದೆ. ಅದನ್ನು ದೋಚಿಕೊಂಡು ಹೋಗಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಕೆರೆ ಒತ್ತುವರಿಯಾಗಿದೆ ಎಂಬ ಸ್ಥಳೀಯರ ಆರೋಪದ ಮೇರೆಗೆ ಮುದೂರಿಗೆ ದೌಡಾಯಿಸಿದ V4 ನ್ಯೂಸ್ ಪ್ರತಿನಿಧಿ ಸ್ಥಳೀಯರ ಸಹಕಾರದಿಂದ ಅಲ್ಲಿರುವ ಗಿಡ ಗಂಟಿಗಳನ್ನೆಲ್ಲ ಕಡಿದು ಮೇಲ್ನೋಟಕ್ಕೆ ಪರಿಶೀಲಿಸಿದಾಗ ಕೆರೆಯಲ್ಲಿ ನಾಗನ ಕಲ್ಲೊಂದು ಪತ್ತೆಯಾಗಿದೆ. ಹಳಕಟ್ಟೆ ಕೆರೆಯಲ್ಲಿ ಸಿಕ್ಕ ನಾಗಶಿಲೆ ಕಲ್ಲು ಸುಮಾರು 12ನೇ ಶತಮಾನದ್ದಾಗಿದೆ ಎಂಬುದು ಇತಿಹಾಸ ಸಂಶೋಧಕ ಪ್ರೊಫೆಸರ್ ಮುರುಗೇಶ್ ತುರುವೇಕೆರೆ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅದೇನೇ ಇರಲಿ, ಕೆರೆ ಹಾಗೂ ಅಲ್ಲಿರುವ ಪ್ರಾಚೀನ ವಸ್ತುಗಳ ರಕ್ಷಣೆ ಆಗಬೇಕು.
ಒತ್ತುವರಿ ಆಗಿದ್ರೆ ಅದನ್ನ ತಕ್ಷಣ ನಿಲ್ಲಿಸಬೇಕು. ಖಾಸಗಿ ವ್ಯಕ್ತಿಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಅದನ್ನ ರದ್ದು ಮಾಡಬೇಕು. ಜನಪ್ರತಿನಿಧಿಗಳು ಹಾಗೂ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆ ಹಳಕಟ್ಟೆ ಕೆರೆ ಕಡೆಗೆ ಗಮನ ಹರಿಸಬೇಕು ಎನ್ನುವುದು ಈ ಭಾಗದ ಜನರ ಒತ್ತಾಯ. ಕೆರೆಕಟ್ಟೆ ಹಾಗೂ ದೇವಸ್ಥಾನ ಇರುವ ಪರಿಸರ ಸರ್ವೆ ನಂಬರ್ 26/2ರಲ್ಲಿ 23 ಎಕರೆ ಜಾಗ ವಾಸು ಪಣಿಕಾರ್ ಎಂಬುವವರ ಹೆಸರಿನಲ್ಲಿದ್ದು, ಅದಕ್ಕೆ 1 ಎಕರೆ ಜಾಗ ಅವರು ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಈಗಲೂ ಅವರ ಮಕ್ಕಳ ಹೆಸರಿನಲ್ಲಿ ಜಾಗವಿದೆ. ನಮ್ಮ ಜಾಗ ಎನ್ನುವ ಖಾಸಗಿ ವ್ಯಕ್ತಿ ಹೇಳುವ ಸರ್ವೆ ನಂಬರ್ ಜಾಗ ಈ ಜಾಗದಿಂದ 1 ಮೈಲಿ ದೂರದಲ್ಲಿದ್ದು, ಈ ಜಾಗಕ್ಕೂ ಖಾಸಗಿ ವ್ಯಕ್ತಿ ಜಾಗಕ್ಕೂ ಸಂಬಂಧವಿಲ್ಲ. ಹಳಕಟ್ಟೆ ಕೆರೆಯಲ್ಲಿ ಹೇರಳ ನಿಧಿ ಇದೆ ಎಂಬ ನಂಬಿಕೆಯಲ್ಲಿ ಒತ್ತುವರಿ ಪ್ರಯತ್ನ ನಡೆಯುತ್ತಿದ್ದು, ಅದಕ್ಕೆ ಸ್ಥಳೀಯರು ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಳಕಟ್ಟೆ ಕೆರೆ ಹಾಗೂ ದೇವಸ್ಥಾನಕ್ಕೂ ಮುದೂರು ಶ್ರೀದೇವಿ ದೇವಸ್ಥಾನಕ್ಕೂ ಸಂಬಂಧವಿದ್ದು, ಜಾತ್ರೆ ಸಮಯದಲ್ಲಿ ಇಲ್ಲಿಂದ ಮೆರವಣಿಗೆ ನಡೆಯುತ್ತದೆ. ಸಾಂಪ್ರದಾಯಿಕ ಕಾವಡಿಗೂ ಇಲ್ಲಿಂದಲೇ ಮುನ್ನುಡಿ ಬರೆಯಲಾಗುತ್ತದೆ. ಸಂಪೂರ್ಣ ಜೀರ್ಣಾವಸ್ಥೆ ಕಂಡ ದೇವಸ್ಥಾನ ಅಭಿವೃದ್ಧಿಪಡಿಸುವ ಜೊತೆಗೆ ಕೆರೆ ಸಂರಕ್ಷಣೆಯ ಮೂಲಕ ಭಾವನಾತ್ಮಕ ನಂಬಿಕೆ ಉಳಿಸುವ ಜೊತೆ ಕಾಡು ಪ್ರಾಣಿಗಳಿಗೂ ನೀರಿನ ಆಶ್ರಯ ನೀಡಬೇಕು ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಿಚಾರ ಇದೆ, ಕಷ್ಟ ಏನು ಅಂತೇಳಿ ನಾವೆಲ್ಲಾದರೂ ಹೋಗಿ ಪ್ರಶ್ನೆ ಇಟ್ಟು ನೋಡಿದಾಗ ನಮ್ಮಲ್ಲಿ ಈ ಒಂದು ದೇವಸ್ಥಾನ ಹಾಳು ಬಿದ್ದಿದೆ, ಈ ದೇವಸ್ಥಾನವು ಒಳ್ಳೆ ರೀತಿ ಆಗದೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಳ್ಳೆಯ ಕಾರ್ಯಗಳು ಆಗುವುದಿಲ್ಲ ಎಂದು ಬಂದಾಗ ನಾವು ಈ ಸುತ್ತಮುತ್ತಲಿನ ಮಹಿಳೆಯರೆಲ್ಲ ಒಟ್ಟಾಗಿ ಇಲ್ಲಿ ದೀಪ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ತನಕ ಇಲ್ಲಿ ಬೇಲಿ ಆಗಲಿ ಯಾವುದೇ ಇದಿಲ್ಲ, ಇದು ಹಿಂದಿನಿಂದಲೂ ಬಂದದ್ದು. ಅದರಿಂದ ಇದನ್ನು ಮೇಲೆ ತರಬೇಕಂದೇಳಿ ನಾವು ಮಹಿಳೆಯರು ಮುಂದೆ ಬಂದರೆ ನಮ್ಮ ಮೇಲೆ ಪದೇ ಪದೇ ಕೇಸನ್ನು ಹಾಕಿದ್ದಾರೆ. ನನ್ನ ಮೇಲೆ ಈಗ 2-3 ಕೇಸು, ಕೋರ್ಟಲ್ಲಿ ಸಹ 2 ಕೇಸ್ ಇದೆ. ನಾನು ಈ ಬದಿ ಬರದೇ ಇದ್ದಾಗ ಸಹ ನನ್ನ ಮೇಲೆ ಕೇಸನ್ನು ಹಾಕಿ ಅವರು ಕೋರ್ಟಲ್ಲಿ ಹಾಕಿದ್ದಾರೆ. ಮತ್ತು ಈ ಬದಿಯಲ್ಲಿರುವ ಈ ಗ್ರಾಮಸ್ಥರಿಗೆಲ್ಲರಿಗೆ ನಾವು ಏಳಿಗೆಗೆ ಬರಬೇಕಾದ್ರೆ ಈ ಒಂದು ದೇವಸ್ಥಾನದ ಪುನರುದ್ಧಾರ ಆಗದೇ ಇದ್ದರೆ ನಮ್ಮ ಗ್ರಾಮವು ಉದ್ಧಾರ ಆಗುವುದಿಲ್ಲ ಎಂದ ದೃಷ್ಟಿಯಿಂದ ಮಾತ್ರ ನಾವು ಈ ದೇವಸ್ಥಾನದ ಬದಿಗೆ ಬಂದಿದ್ದೇವೆ. ಒಟ್ಟಿನಲ್ಲಿ ಕೆರೆ ಒತ್ತುವರಿಗೆ ಕೆರೆಯೊಳಗೆ ಅಪಾರ ನಿಧಿ ಇದೆ ಎಂಬ ಮಾಹಿತಿಯೇ ಕಾರಣ. ಅದೇನೇ ಇರಲಿ, ಒಂದು ಕಡೆ ಕೆರೆ ಸಂರಕ್ಷಣೆ ಹೆಸರಿನಲ್ಲಿ ಸರ್ಕಾರ 10 ಹಲವು ಯೋಜನೆಗಳನ್ನ ರೂಪಿಸಿ ಕೋಟ್ಯಾಂತರ ರೂಪಾಯಿ ಹಣ ವಿನಿಯೋಗ ಮಾಡ್ತಿದ್ರೆ, ಇನ್ನೊಂದೆಡೆಯಲ್ಲಿ ನಿಧಿ ಆಸೆಗಾಗಿ 12ನೇ ಶತಮಾನದ ಹಳೆಕಟ್ಟೆ ಬಯಲು ಕೆರೆಯನ್ನ ಒತ್ತುವರಿ ಮಾಡುವ ಹುನ್ನಾರಕ್ಕೆ ಸಂಬಂಧಪಟ್ಟ ಇಲಾಖೆ ಬ್ರೇಕ್ ಹಾಕಬೇಕಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.